ಮದುವೆ ಸಮಾರಂಭಗಳಲ್ಲಿ ಡ್ರೋನ್ ಹಾರುವುದನ್ನು ನೋಡಿ ತಾನೂ ಅಂಥದ್ದೊಂದು ಡ್ರೋನ್ ತಯಾರಿಸಬೇಕು ಎನ್ನುವ ಹಠದಲ್ಲಿ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗಿ ಅಲ್ಲಿ ಸಿಕ್ಕ ದುಡ್ಡಿನಲ್ಲಿ PVC ಪೈಪ್ ಹಾಗೂ ಇತರ ವಸ್ತುಗಳ ಸಹಾಯದಿಂದ ಕೊನೆಗೂ ಸ್ವಂತ ಡ್ರೋನ್ ತಯಾರಿಸಿದ್ದಾನೆ ಈ ಸಾಧಕ. ನಗರದ ರಥವೀಧಿ ನಿವಾಸಿ ಜಗದೀಶ್ ಆಚಾರ್ಯ, ಶ್ಯಾಮಲಾ ಆಚಾರ್ಯ ದಂಪತಿ ಪುತ್ರ SJ ಶಮಂತ್ ಆಚಾರ್ಯ ಈ ಯುವ ಡ್ರೋನ್ ಕುತೂಹಲಿ. ಡೊಂಗರಕೇರಿ ಕೆನರಾ ಹೈಸ್ಕೂಲ್ 10ನೇ ತರಗತಿ ವಿದ್ಯಾರ್ಥಿಯಾಗಿದ್ದು ಪರೀಕ್ಷೆ ಬರೆದು ಫಲಿತಾಂಶಕ್ಕೆ ಕಾಯುತ್ತಿರುವ ಶಮಂತ್ಗೆ ತಂತ್ರಜ್ಞಾನ ವಿಚಾರದಲ್ಲಿ ಅತೀವ ಆಸಕ್ತಿ. 9ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ಡ್ರೋನ್ ತಯಾರಿಸಬೇಕು ಎಂದು ನಿರ್ಧರಿಸಿದ ಶಮಂತ್ ಪರೀಕ್ಷೆ ಮುಗಿದು ವಾರ್ಷಿಕ ರಜೆಯಲ್ಲಿ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗಿ ಅದರಲ್ಲಿ ಬಂದ ದುಡ್ಡಿನಲ್ಲಿ ಡ್ರೋನ್ಗೆ ಬೇಕಾದ ವಸ್ತುಗಳನ್ನು ಖರೀದಿಸಿದ್ದಾರೆ. ಜೊತೆಗೆ ವೆಬ್ಸೈಟ್, ಯೂಟ್ಯೂಬ್ ಸಹಾಯದಿಂದ ಡ್ರೋನ್ ತಯಾರಿಸುವುದು ಹೇಗೆ ಎಂದು ಕಲಿತು ನಿರಂತರ ಪರಿಶ್ರಮದಿಂದ ಕೊನೆಗೂ ಆಕಾಶಕ್ಕೆ ಹಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನ್ನ ಯಶಸ್ಸಿನಲ್ಲಿ ಅಪ್ಪ, ಅಮ್ಮ ಹಾಗೂ ಅಣ್ಣ ಶಶಾಂಕ್ ಆಚಾರ್ಯ ಅವರ ಪಾತ್ರವೂ ಇದೆ ಎನ್ನುತ್ತಾರೆ ಶಮಂತ್. ನಾನು ಸಣ್ಣ ವಯಸ್ಸಿನಂಗೆ ಡ್ರೋನ್ ಅಂದರೆ ತುಂಬ ಇಷ್ಟ, ಯಾಕೆಂದರೆ ಅದು ಹಾರ್ತಾ ಇರ್ತದೆ ಮೇಲೆ, ಅದರಲ್ಲಿ ಕ್ಯಾಮರಾ ಎಲ್ಲ ಇರ್ತದೆ. ಹಾಗೆ ನನಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಬಂತು. ಯಾಕೆಂತ ಹೇಳಿದರೆ ನಾನು ಸಣ್ಣ ವಯಸ್ಸಿನಲ್ಲಿ ನಾನು ಡ್ರೋನ್ ಮದುವೆ ಫಂಕ್ಷನಲ್ಲಿ ಡ್ರೋನ್ ಅದ್ರ ಹಿಂದೆ ಹೋಗ್ತಿದ್ದೆ. ಹಾಗೆ ನನಗೆ ಒಂದು ಐಡಿಯಾ ಬಂತು ನಾನೊಂದು ಡ್ರೋನ್ ಮಾಡುವ ಅಂತ. ಯಾಕೆಂದರೆ ಅದಕ್ಕೆ ಕಾಸ್ಟ್ ತುಂಬ ಬೀಳ್ತದೆ. ಅದಕ್ಕೆ ನಾನು ಒಂದು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದ್ದೆ ಇದರ ಬಗ್ಗೆ, ಡ್ರೋನ್ಸಿದ ಬಗ್ಗೆ ಕೆಲವು ನಾಲೆಜ್ ಎಲ್ಲ ತಿಳ್ಕೊಂಡೆ. ನಂತರ ನಾನು ಅದರ ಬಗ್ಗೆ ಅದಕ್ಕೆ ಯಾವುದೆಲ್ಲ ಬೇಕು ಮೆಟೀರಿಯಲ್ಸನ್ನೆಲ್ಲ ಗೂಗಲಲ್ಲಿ ನೋಡಿದೆ. ಮತ್ತು ನಾನು ಡ್ರೋನ್ಸನ್ನು ಬಿಲ್ಡ್ ಮಾಡೋದು ಕೆಲವೆಲ್ಲ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ, ಇದು ಹೇಗೆ ಮಾಡೋದು ಹಾಗೆ ಅದರ ಬಗ್ಗೆ ಎಲ್ಲ. ನಂತರ ನನಗೆ ಅದಕ್ಕೆ ಹಣ ಬೇಕಿತ್ತು. ಅದರ ಹಣಕ್ಕೆ ನನಗೆ ಅಷ್ಟು ಇದಿರಲಿಲ್ಲ. ಮತ್ತು ನಾನು ಕ್ಯಾಟ್ರಿಂಗ್ ರಜೆ ಸಂದರ್ಭದಲ್ಲಿ ಕ್ಯಾಟ್ರಿಂಗ್ ಹೋಗಿ ಅದಕ್ಕೆ ಬೇಕಾಗುವ ಎಷ್ಟು ಹಣ ಬೇಕು ಅಷ್ಟು ಅದ್ರ ಸಹ ನನಗೆ ಆಗಲಿ. ಮತ್ತು ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದು ತುಂಬ, ಅಣ್ಣ. ಹಾಗೆ ನನಗೆ ಅದನ್ನು ಪಾರ್ಟ್ಸನ್ನು ಬೈ ಮಾಡುವ ಅಷ್ಟು ಹಣ ನನಗೆ ಕ್ಯಾಟ್ರಿಂಗ್ ಮತ್ತು ಪೇರೆಂಟ್ಸ್ನವರೆಲ್ಲ ಕೊಟ್ಟರು. ಮೊದಲು ನಾನು ಬಾಡಿಯನ್ನು ಮಾಡೋದು ಇದು ಬ್ಲ್ಯಾಕ್, ಇಲ್ಲಿ ವೈಟ್ ಇತ್ತು, ಇಲ್ಲಿ ರೆಡ್ ಇತ್ತು. ಹಾಗೆ ನಾನು ಇದನ್ನು ಒಂದೇ ಕಲರಲ್ಲಿ ಮಾಡಿದ್ದೆ. ಮತ್ತು ಇಲ್ಲಿ PVC ಪೈಪ್ ಇತ್ತು, ಫೋಟೋದಲ್ಲೆಲ್ಲ ಕಂಡೆ PVC ಪೈಪ್ ಇತ್ತು. ಹಾಗೆ ನನಗೆ ಅದರ ಫಸ್ಟ್ ಗೊತ್ತಿರಲಿಲ್ಲ ಡ್ರೋನಿಗೆಲ್ಲ ಯಾವುದೆಲ್ಲ ಉಂಟು. ನಾನು ಅದು ಲ್ಯಾಂಡಿಂಗ್ ಗೇರನ್ನು PVCಯಲ್ಲಿ ಮಾಡಿದ್ದು. ಈಗ ನನಗೆ ಗೊತ್ತಾಯ್ತು ಲ್ಯಾಂಡಿಂಗ್ ಗೇರ್ ಎಲ್ಲ ಸಿಗ್ತದೆ. ಅದಕ್ಕೆ ನಾನು ರೆಡಿಮೇಡ್ ಸಿಕ್ಕಿದ್ದು ಅದನ್ನು ಇದು ಫಿಕ್ಸ್ ಮಾಡಿದ್ದು. ನಂತರ ಇದು ಮೆಡಿಕಿಟ್, ಈಗ ನಾನು ಇದರಲ್ಲಿ ತುಂಬ ಮಾಡ್ಬೋದು. ಈಗ ನಾನು ಫಸ್ಟ್ ನಾನು ಮೆಡಿಕಿಟ್ ಇದು ಮಾಡಿದ್ದು ಡ್ರಾಪ್ ಬಾಕ್ಸ್. ಇದರಲ್ಲಿ ಯಾವುದಾದ್ರು ಒಂದು ಖಾಲಿ ಬೇಸಿಕ್ ಈಗ ಮಾಡಿದ್ದು. ಇದು ಓಪನ್ ಆಗ್ತದೆ, ಮೋಟ್ರ್ ಸರ್ವೋ ಮೋಟ್ರಿಂದ ಇದು ರಿಮೋಟಿಗೆ ಕನೆಕ್ಟ್ ಹೋಗ್ತದೆ. ನಂತರ ಇದು ರಿಮೋಟಲ್ಲಿ ಹೀಗೆ ವರ್ಕ್ ಆಗ್ತದೆ. ಮತ್ತು ಇದು ಎಲ್ಲಿಯಾದರೂ ಈಗ ಹೋಗಿ ಈಗ ಓಪನ್ ಆಗ್ತದೆ ಬಾಕ್ಸ್, ಮತ್ತು ನಾವು ಕ್ಲೋಸ್ ಮಾಡಬೇಕು. ನಂತರ ಅದರಲ್ಲಿದ್ದ ಡ್ರಾಪ್ ಬಾಕ್ಸ್ ಕೆಳಗೆ ಬೀಳ್ತದೆ, ಮೆಡಿಕೇಟ್ ಬಾಕ್ಸ್. ಮತ್ತು ಫ್ಲೈ ಆಗಿ ಮತ್ತು ನಮ್ಮ ರಿಟರ್ನ್ ಎಲ್ಲಿ ಬರ್ತದೆ ಲ್ಯಾಂಡ್ ಮಾಡಿದರೆ. ಈಗ ನಾನು ಮಾಡಿರೋದು ಬೇಸಿಕ್ ಡ್ರೋನ್. ಈಗ ಇದು ಮಿನಿಮಮ್ ಒಂದು 2.4 GHz ಹೇಳ್ತೇವೆ. ಇದೊಂದು 1 ಕಿಲೋಮೀಟ್ರ್ ಅರೌಂಡ್ ಅಷ್ಟರ ಒಳಗೆ. ಮತ್ತು ಇದನ್ನು ಇನ್ನೂ ಸಹ ಮಾಡ್ಬೋದು ತುಂಬ ಕಿಲೋಮೀಟರ್. ರಿಮೋಟಿದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ರಿಮೋಟ್ 2.4 GHz ಹಾಗೆ ಹೇಳಿದಾಗ. ರಿಮೋಟಲ್ಲಿ ಈಗ ಇನ್ನು ಕೆಲವು ನಮ್ಮ ರಿಮೋಟ್ ಇದು 5 GHz ಹಾಗೆಲ್ಲ ಇದ್ರೆ ತುಂಬ ರೇಂಜ್ ಸಿಗ್ತದೆ. ಮತ್ತು ನಾನೀಗ ಇದು ಬೇಸಿಕ್ ಮಾಡಿದ್ದು, ಇದರಲ್ಲಿ ಏನು GPS ಇದೆಲ್ಲ ಮಾಡಲಿಲ್ಲ. ಅದು GPS ಹೇಳಿದಾಗ ಇದಾಗ ನಾನೀಗ ಇನ್ನು ಕೆಲಸ ಮಾಡ್ತಿದ್ದೇನೆ ಇದರ ಬಗ್ಗೆ. ನಾನು ಫ್ಲೈಟ್ ಕಂಟ್ರೋಲರ್ ಚೇಂಜ್ ಮಾಡ್ತೇನೆ. ಈಗ ಇದು KK ಫ್ಲೈಟ್ ಕಂಟ್ರೋಲರ್ ಹಾಕಿ ಇನ್ನು APM ಅಂತ ಉಂಟು. ಅದು ಹಾಕಿದರೆ ನಿಮಗೆ GPS ಸಪೋರ್ಟ್ ಸಿಗ್ತದೆ. GPS ಸಪೋರ್ಟ್ ಸಿಕ್ಕಿದರೆ ಅದು ನೀವು ಈಗ ಎಲ್ಲಿದ್ದೀರ ಅದು ಲೊಕೇಶನ್ ಎಲ್ಲ ಡ್ರೋನ್. ಮತ್ತು ಇದಕ್ಕೆ ಟೆಲಿಮೆಟ್ರಿ ಯೂಸ್ ಮಾಡೋದು APM ಆಗೋದು. ಅದು APMಲ್ಲಿ ನಿಮಗೆ ಡ್ರೋನ್ ಇದು ಎಲ್ಲ ಡೀಟೇಲ್ಸನ್ನೆಲ್ಲ ಮೊಬೈಲಿಗೆ ಇದು ಮಾಡ್ತಾರೆ ಟೆಲಿಮೆಟ್ರಿ ಮುಖಾಂತರ. ಮತ್ತು ಇದಕ್ಕೆ ಸೆನ್ಸರ್ಸ್ಗಳನ್ನು ಯೂಸ್ ಮಾಡ್ಬೋದು. ತುಂಬ ಈಗ ಒಂದು 60 feet ಅಬವ್ ಹೋಗ್ತದೆ ನಾನು ನೋಡಿದ ಮಟ್ಟಿಗೆ. ಇದರದೊಂದು ಪ್ರಾಬ್ಲಮ್ ಉಂಟು ಈ ಫ್ಲೈಟ್ ಕಂಟ್ರೋಲರ್. ಅದು ತುಂಬ ನೆಟ್ವರ್ಕ್ ಕವರೇಜಿಂದ ಹೊರಗೆ ಹೋದರೆ ಇದು ಡ್ರಾಪ್ ಆಗ್ತದೆ, ಕೆಳಗೆ ಆಟೋಮೆಟಿಕ್ ಕೆಳಗೆ ಬೀಳ್ತದೆ, ಕ್ರ್ಯಾಶ್ ಆಗ್ತದೆ. ಅದೊಂದು ಪ್ರಾಬ್ಲಮ್. ಈಗ ಅದರ ಬಗ್ಗೆ ನಾನೆಲ್ಲ ಕೆಲವೊಂದು ಯೂಟ್ಯೂಬಲ್ಸಲ್ಲೆಲ್ಲ ಗೂಗಲೆಲ್ಲ ಸರ್ಚ್ ಮಾಡ್ತಿದ್ದೆ, ಇದರ ಬಗ್ಗೆ ಏನು ಇನ್ನೂ ಇಂಪ್ರೂವ್ ಮಾಡ್ಬೋದು, ಯಾವ ಥರದಲ್ಲಿ ಯೂಸ್ ಮಾಡ್ಬೋದು ಅಂತ. ಮತ್ತು ಇದರಲ್ಲಿ ನಾನು ಯೂಸ್ ಮಾಡಿದ್ದು 4 ಮೋಟ್ರಸ್ ಯೂಸ್ ಮಾಡಿದ್ದೇನೆ. ಇದರದ್ದು ಡೈರೆಕ್ಷನ್ ಇದೊಂದು ಕ್ಲಾಕ್ ವೈಸ್, ಕೌಂಟರ್ ಕ್ಲಾಕ್ ವೈಸ್ ಎಲ್ಲ ಅದು ಒಂದೇ ಲೆಕ್ಕ ತಿರುಗಿದ್ರೆ ಮೋಟ್ರು ಅದು ಕರೆಕ್ಟ್ ಫ್ಲೈ ಆಗೋದು. ಅದಕ್ಕೆ ಅದರ ಬಗ್ಗೆ ಎಲ್ಲ ತಿಂತು. ಇದರಲ್ಲಿ 3 ವೈರ್ಸ್ ಉಂಟು. ಈಗ ಆಮೇಲೆ DC ಮೋಟ್ರಲ್ಸಲ್ಲೆಲ್ಲ 2 ವೈರ್ಸ್ ಇರ್ತದೆ. 3 ವೈರ್ಸ್ ಹೇಳಿದರೆ ಪ್ಲಸ್ ಮೈನಸ್ ಸಿಗ್ನಲ್. ಈ ಸಿಗ್ನಲ್ ಇಲ್ಲೇ ಒಂದು ESC ಹಾಕಿದ್ದೇನೆ. ESC ಇದು ಕಾಣ್ತಿಲ್ಲ, ES ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್. ಇದು ಮೋಟ್ರನ್ನು ಕಂಟ್ರೋಲ್ ಮಾಡ್ತದೆ. ಇದು ಫ್ಲೈಟ್ ಕಂಟ್ರೋಲರಿಗೆ ಕನೆಕ್ಟ್ ಆಗಿ ಮತ್ತು ಅದರಲ್ಲಿ ಪ್ರೋಗ್ರಾಮ್ ಮಾಡಬೇಕು. ಮತ್ತು ಇದು 1000 kV ಮೋಟ್ರು, BLDC ಅಂದರೆ ಬ್ರಷ್ಲೆಸ್ ಮೋಟ್ರ್ ಹೇಳ್ತೇವೆ. ಅಂತ ಇದರಲ್ಲಿ ರಿಸೀವರ್ ಕಾಣ್ತದೆ. ಇದು ಅದಕ್ಕೆ ರಿಮೋಟಿಂದ ಕನೆಕ್ಟ್, ಅದು ಸಿಗ್ನಲನ್ನು ಟ್ರಾನ್ಸ್ಮಿಟ್ ಮಾಡಿ ಫ್ಲೈಟ್ ಕಂಟ್ರೋಲ್ ಅದನ್ನು 4 ಮೋಟ್ರ್ ESCಗೆ ಇದು
ಈಗ ಆಗ ಹೇಳಿದಾಗೆ ನಾನು ಇನ್ನು ಇದರ ಮೇಲೆ ಇದು ಮಾಡ್ತಿದ್ದೇನೆ. ಈಗ ಇದು 4 wings, ನಾನಿನ್ನು ಇದರಲ್ಲಿ ಬೇರೆ ಯಾವುದೆಲ್ಲ ಮಾಡೆಲ್ಸ್ ಮಾಡ್ಬೋದು. ಈಗ ಈಗ ಏರೋಪ್ಲೇನ್ ಈಗ ಆಲ್ರೆಡಿ ನಾನು ಅದಕ್ಕೆ ತಯಾರಿ ಮಾಡ್ತಿದ್ದೇನೆ. ಈಗ ನಾನೀಗ ಡ್ರೋನ್ಸ್ ಇದನ್ನು ಸಹ ಇಂಪ್ರೂವ್ ಮಾಡಬೇಕು, ಇನ್ನು ಕೆಲವು ಮಾಡೆಲ್ಸನ್ನು ಮಾಡಬೇಕು. ಇದರದ್ದು ಕೆಪಾಸಿಟಿ 1.5 kg. ಇನ್ನು ನಾನು ಕೆಲವು ಡ್ರೋನ್ಸ್ ಎಲ್ಲ ಮಾಡ್ತಿದ್ದೆ, ಇದನ್ನು ಇನ್ನೂ ಸಹ ಹೆಚ್ಚು ಕೆಪಾಸಿಟಿ ಹೆಚ್ಚಾಗಿ ಬೇರೆ ಡ್ರೋನ್ಸನ್ನೆಲ್ಲ ಮಾಡ್ತಿದ್ದೆ. ಶಮಂತ್ ಸಾಧನೆಗೆ ಹಲವು ಬಹುಮಾನ ಪ್ರಶಸ್ತಿಗಳು ಬಂದಿವೆ. ಡಿಸಿನ್ ಕಾಲೇಜ್, ಸುರತ್ಕಲ್ನ NITKಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ 10,000 ರೂಪಾಯಿ ನಗದು ಬಹುಮಾನ ಸಿಕ್ಕಿತು. ಕಳೆದ ವರ್ಷದ ಕೇಂದ್ರ ಮೈದಾನದ ಚೌತಿ ಹಬ್ಬದ ಮೆರವಣಿಗೆ ದಿನ ಗಣೇಶನ ಮೂರ್ತಿಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ಮಾಡಿದ್ದರು. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.